ಶ್ರೀಯುತ ಹಳ್ಳಾಡಿ ಜಯರಾಮ್ ಶೆಟ್ಟಿ ಅವರಿಗೆ ನಾವು ನೀಡ್ತಾ ಇದ್ದೇವೆ. ಹಾಗೂ ಯುವ ಪುರಸ್ಕಾರ ವಿಭಾಗದಲ್ಲಿ ಶ್ರೀಯುತ ರಂಜಿತ್ ಕುಮಾರ್ ಹೊಸವಾಡಿ ಅವರು ಈ ಮೇಳದ ಯಜಮಾನರು ಹೌದು, ಪ್ರಸ್ತುತ ಕನ್ನಡ ವಿಭಾಗದ ಉಪನ್ಯಾಸಕರು ಕೂಡ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇರುವರನ್ನು ಕೂಡ ನಾನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ಇರುವ ಕಲಾವಿದರು ನನ್ನ ಊರಿನವರು, ನನ್ನ ಹುಟ್ಟೂರಿನವರು ಎನ್ನುವುದು ಬಹಳ ಹೆಮ್ಮೆ. ಹಾಗೆ ಮೇಲೆ ವೇದಿಕೆಯಲ್ಲಿ ಇರೋರು ನಾಲ್ವರು ಕೂಡ ಕುಂದಾಪುರದವರೇ. ಅದಕ್ಕೆ ನಾನು ಮಂಗಳೂರಿನವರಿಗೆ ಬರ್ಲಿಕ್ಕೆ ಹೇಳಿದೆ, ಆದರೆ ಅವರ ಕಾರ್ಯನಿಮಿತ್ತ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಡಾಕ್ಟರ್ ಪದ್ಮನಾಭ್ ಕಾಮತ್ ಮತ್ತು ಮಮ್ಮಿ ಅವರಿಗೆ ವೇದಸ್ ಕಾಮತ್ ಅವರು ಇನ್ನೇನು ನಮ್ಮ ಜೊತೆ ಸೇರ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಆ ನಿಮಿತ್ತ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಬಲ್ಕೂರು ಯಕ್ಷಕುಸುಮ ಪ್ರತಿಷ್ಠಾನದ ಪುರಸ್ಕಾರವನ್ನು ನಾವು ಶ್ರೀಯುತ ಹಳ್ಳಾಡಿ ಜಯರಾಮ್ ಶೆಟ್ಟಿ ಅವರಿಗೆ ನೀಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀ ಕುದ್ರೋಳಿ ಭಗವತಿ ದೇವಸ್ಥಾನ ಮತ್ತು ರಂಗಸ್ಥಳ ಮಂಗಳೂರು ಇದರ ಆಶ್ರಯದಲ್ಲಿ ನಡೆದ ಶ್ರೀ ಕ್ಷೇತ್ರ ಹಟ್ಟಿಗಡಿ ಮೇಳದ ಯಕ್ಷಗಾನ ಪ್ರದರ್ಶನದಲ್ಲಿ ಬಲ್ಕೂರು ಯಕ್ಷಕುಸುಮ ಪುರಸ್ಕಾರಕ್ಕೆ ಭಾಜನರಾದ ಶ್ರೀಯುತ ಹಳ್ಳಾಡಿ ಜಯರಾಮ್ ಶೆಟ್ಟಿ ಅವರಿಗೆ ಅಭಿನಂದನಾ ಪತ್ರ ಹಿಂದಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಳ್ಳಾಡಿ ಅದ್ದಿಮನೆಯಲ್ಲಿ 1956 ಫೆಬ್ರವರಿ 1ರಂದು ಶ್ರೀಯುತ ಅಣ್ಣಪ್ಪ ಶೆಟ್ಟಿ ಮತ್ತು ಅಕ್ಕಮ್ಮ ದಂಪತಿಯ ಮಗನಾಗಿರುವ ಇವರು ಬಾಲ್ಯದಲ್ಲಿ ಯಕ್ಷಗಾನವನ್ನು ಅಭ್ಯಾಸ ಮಾಡಿ ಯಕ್ಷರಂಗದಲ್ಲಿ ಗುರು ಹಳ್ಳಾಡಿ ಮಂಜಯ್ಯ ಶೆಟ್ಟಿಯವರ ಗರಡಿಯಲ್ಲಿ ಪಳಗಿ ಮಂದಾರ್ತಿ, ಪೇರಡೂರು, ಅಮೃತೇಶ್ವರಿ, ಕಮಲಶಿಲೆ ಹೀಗೆ ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟವನ್ನು ನಡೆಸಿ ಸಾಲಿಗ್ರಾಮ ಮೇಳದಲ್ಲಿ ಸುಮಾರು 25 ವರ್ಷಕ್ಕೂ ಅಧಿಕ ವರ್ಷ ತಿರುಗಾಟ ನಡೆಸಿದ ಹೆಗ್ಗಳಿಕೆ ಇವರದ್ದು. ತೆಂಕು ಮತ್ತು ಬಡಗು ಎರಡು ತಿಟ್ಟುಗಳಲ್ಲಿ ತಿರುಗಾಟ ಮಾಡಿದ ಅನುಭವ ಇವರದ್ದು. ಪೌರಾಣಿಕ ಅಥವಾ ಸಾಮಾಜಿಕ ಪ್ರಸಂಗಗಳಲ್ಲಿ ಪರಕಾಯ ಪ್ರವೇಶ ಮಾಡಿ ಪ್ರೇಕ್ಷಕರ ಅಭಿರುಚಿಗೆ ಸರಿಯಾಗಿ ಕಟಾರಕವನ್ನು ಗುಣಪಡಿಸುವ ವಿಶಿಷ್ಟ ಕಲಾವಿದ. ಧಾರುಕ, ಬ್ರಾಹ್ಮಣ, ಬಾಹುಕ, ಕೈರವ, ಕೋಳಿಮಡಿ ಕುಷ್ಟ, ಕೃಷ್ಣ, ಭೀಮ, ಯಮ ಇತ್ಯಾದಿ ಪಾತ್ರಗಳಿಗೆ ತುಂಬಿದ ಕಲಾವಿದ ಇವರು. ಕುಂದಗನ್ನಡದಲ್ಲಿ ಬಿಡುಗಡೆಯಾಗಿರುವಂಥ ನಾನು ಚಿಕ್ಕವನಾಗಿರುವಾಗ ಬಹಳಷ್ಟು ನನಗೆ ಮನಸ್ಸಿಗೆ ಅದು ತಟ್ಟಿದೆ. ಅಷ್ಟೇ ಅಲ್ಲಿ ಇನ್ನೊಬ್ಬರು ಕಲಾವಿದರಿದ್ದಾರೆ, ಸುರೇಶ್ ಕಾಮತ್ ಅಂತ. ಇವರು ಇಡೀ ಆ ಪ್ರಸಂಗವನ್ನ ಬಾಯಿಯಲ್ಲಿ ಯಾವ ಕಥೆಯಲ್ಲಿ ಕೇಳಿ ಪಡಪಡ ಅಂತ ಹೇಳ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವರ ಮೇಲೆ ಪ್ರಭಾವ ಆಗಿದೆ ಅಂತ ಹೇಳಿದ್ರೆ ಇವರ ಅದ್ಭುತವಾದ ಪ್ರತಿಭೆಯ ಕಾರಣ ಅಂತ ನಾನು ಹೇಳ್ತೇನೆ. ಹುಲಿಯಾದ ಕಾರಣ ಪ್ರಸಂಗ ಇಂದಿಗೂ ಜನಮಾನಸವಾಗಿದೆ. ಕ್ಯಾಸೆಟ್ನಲ್ಲಿ ಸಿಗ್ತದೆ. ಅದು ಹಾಸ್ಯ ಕಲಾವಿದನಾಗಿ ಗುರುತಿಸಿಕೊಂಡಿರುವ ಇವರಿಗೆ ಹಾಸ್ಯ ರತ್ನ, ಹಾಸ್ಯ ದಿಗ್ಗಜ, ಪೇಜಾವರ ಮಠದ ರಾಮವಿಠಲ ಪ್ರಶಸ್ತಿ ಮುಡಿಗೇರಿದೆ. ಪ್ರಸ್ತುತ ಹಟ್ಟಿ ಅಂಗಡಿ ಮೇಳದ ತಿರುಗಾಟದಲ್ಲಿರುವ ಇವರ ಯಕ್ಷ ಪರಂಪರೆಯನ್ನ, ಕಲಾ ಸೇವೆಯನ್ನು ಗುರುತಿಸಿ ಗಣ್ಯರ ಸಮ್ಮುಖದಲ್ಲಿ ಬಲ್ಕೂರು ಯಕ್ಷಕುಸುಮ ಪುರಸ್ಕಾರವನ್ನು ನೀಡಿ ನಾವು ಗೌರವಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ಕೈ ಜೋಡಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. 2023ರ ಬಲ್ಕೂರು ಯಕ್ಷ ಕುಸುಮ ಪುರಸ್ಕಾರಕ್ಕೆ ಶ್ರೀಯುತ ಹಳ್ಳಾಡಿ ಜಯರಾಮ್ ಶೆಟ್ಟಿ ಅವರು ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೂ ಇನ್ನೋರ್ವ ಯುವ ಕಲಾವಿದ, ಇವರಿಗೆ ಇಂದಿನ ಈ ಒಂದು ರಂಗಸ್ಥಳ ಭಗವತಿ ದೇವಸ್ಥಾನ ಬಲ್ಕೂರು ಯಕ್ಷಕುಸುಮ ಪ್ರದರ್ಶನ ಆಶ್ರಯದಲ್ಲಿ ನಡೆದ ಈ ಪ್ರದರ್ಶನದಲ್ಲಿ ಬಲ್ಕೂರು ಯಕ್ಷಕುಸುಮ ಯುವ ಪುರಸ್ಕಾರಕ್ಕೆ ಭಾಜನರಾಗಿರುವಂತಹವರು ನಮ್ಮವರೇ ಆಗಿರುವಂತಹ ಶ್ರೀಯುತ ರಂಜಿತ್ ಕುಮಾರ್ ಶೆಟ್ಟಿ ಒಕ್ವಾಡಿ ಅವರು. ಕುಂದಾಪುರ ತಾಲೂಕಿನ ಒಕ್ವಾಡಿ ಗ್ರಾಮದಲ್ಲಿ ಗಣಪತಿ ಶೆಟ್ಟಿ ಮತ್ತು ಕುಸುಮ ಶೆಟ್ಟಿಯವರ ಸುಪುತ್ರನಾಗಿ ಜನಿಸಿರುವ ಇವರು ಕನ್ನಡದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಪಡೆದು ಯಕ್ಷರಂಗದಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವುದು ಯುವ ಕಲಾವಿದ ಎನ್ನುವುದು ವಿಶೇಷ. ಪ್ರಸ್ತುತ ಕುಂದಾಪುರದಲ್ಲಿ ಹಟ್ಟಿಯಂಗಡ ಮೇಳದ ರೂವಾರಿಯಾಗಿ ಹಲವು ಕಲಾವಿದರಿಗೆ ತಾನೊಬ್ಬರೇ ಬೆಳೆಯುವುದಿಲ್ಲ, ತನ್ನ ಜೊತೆಗೆ ಇನ್ನೊಂದಿಷ್ಟು ಮಂದಿ ಬೆಳಿಬೇಕು, ಅವರ
ಹೊಟ್ಟೆಗೆ ಅಥವಾ ಅವರ ಕೆಲಸಕ್ಕೆ ಒಂದಿಷ್ಟು ಸಂಪಾದನೆಗೆ ಮೂಲ ಆಗಬೇಕೆನ್ನುವಂಥ ನೆಲೆಯಲ್ಲಿ ಯಕ್ಷ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥ ಯುವ ಕಲಾವಿದರು ನಿಮ್ಮೆಲ್ಲರ ಮುಂದೆ ಈ ಗಣ್ಯರ ಸಮ್ಮುಖದಲ್ಲಿ ಬಳುಕೂರು ಯಕ್ಷ ಕುಸುಮ ಪುರಸ್ಕಾರವನ್ನ ಯುವ ಪುರಸ್ಕಾರವನ್ನ ನೀಡ್ತಾ ಇದೆ. ಶ್ರೀಯುತ ಶಾಂತರಾಮ್ ಶೆಟ್ಟಿ ಅವರು ಶಾಲನ್ನು ಹೊರಡಿಸುವ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅಣ್ಣಯ್ಯಲಾಲ್ ಅವರು ಫಲಪುಷ್ಪಗಳನ್ನು ನೀಡುವ ಮೂಲಕ ಗೌರವಿಸ್ತಾ ಇದ್ದಾರೆ. ಎಸ್.ಎಲ್. ನಾಯಕ್ ಅವರು ಫಲಕವನ್ನು ನೀಡುವ ಮೂಲಕ, ದಿನೇಶ್ ಅವರು ಗೌರವವನ್ನು ನೀಡುವ ಮೂಲಕ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಇದುವರೆಗೂ ಮಾತಾಡಿ ಕೇಳಿದ್ದೇವೆ. ಆದರೂ ಪುರಸ್ಕಾರವನ್ನು ಸ್ವೀಕರಿಸುವ ಹಿನ್ನೆಲೆಯಲ್ಲಿ ಹಳ್ಳಾಡಿಯವರು ಒಂದೆರಡು ಮಾತುಗಳಿಗಾಗಿ ವೇದಿಕೆಯಲ್ಲಿ ಕುಳಿತಂತ ಗಣ್ಯಾತಿ ಗಣ್ಯರೇ ಹಾಗೂ ಇವತ್ತು ಯಕ್ಷಗಾನವನ್ನು ನೋಡಲು ಬಂದಂತಹ ಯಕ್ಷ ಪ್ರೇಮಿಗಳಿಗೆ ಹಾಗೂ ನಮ್ಮ ಅಭಿಮಾನಿಗಳು ಸೇರಿದಂತಹ ಗಣ್ಯರೆಲ್ಲರೂ ಸೇರಿ ಮೇಳದ ಯಜಮಾನರು, ಹಾಸ್ಯ ಕಲಾವಿದನಾದವರು ಸನ್ಮಾನ ಮಾಡಿದ್ದಾರೆ ಎನ್ನುವುದರಿಂದಲೂ ಕಲಾದೇವತೆಯನ್ನ ಗೌರವಿಸಿದ್ದಾರೆ ಅಂತ ಮಾತಾಡ್ತಾ ಇದ್ದೇನೆ. ಕಲೆಗೆ ಗೌರವ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ, ಬೇರೆ ಕಡೆಯಲ್ಲಿ ಸಿಕ್ಕುವುದಿಲ್ಲ ಅಂತಲ್ಲ. ಆದರೆ ಇಲ್ಲಿ ಬಂದಂತಹ ಹೆಚ್ಚಿನವರಿಗೆಲ್ಲವರಿಗೂ ಕಲಾವಿದರು ಯಾರು ಎನ್ನುವ ಪರಿಚಯ ಇರ್ತದೆ. ಆವಾಗ ನಾನು ರಂಗಸ್ಥಳಕ್ಕೆ ಬಂದಾಗ ಕೆಲವರು ಮಾತಾಡ್ಕೊಂಡಿದ್ರು, ಹಳ್ಳಾಡಿಯವರು ಅಂತ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನೀವು ಯಕ್ಷಗಾನ ಕಾಲನ್ನು ಕಂಡು ಯಕ್ಷಗಾನ ಕಲಾವಿದರಿಗೆ ಬಹಳಷ್ಟು ಪ್ರೋತ್ಸಾಹ ಕೊಡುವುದೇ ಕಾರಣವಾಗಿರ್ತದೆ ಅಂತ ನನ್ನ ಅನುಭವ. ನನಗೆ ಈಗ 67 ವರ್ಷ ನಡೀತಾ ಇದೆ. 57 ವರ್ಷ ನಾನು ರಂಗದಲ್ಲಿ ಕೆಲಸ ಮಾಡಿದ್ದೇನೆ. 57 ವರ್ಷ ರಂಗದಲ್ಲಿ ಕೆಲಸ ಮಾಡಿ ಏನು ಗಳಿಸಿದ್ದೀರಿ ಅಂತ ಕೇಳಿದ್ರೆ, ಅನ್ನದಾತರಾದ ನಿಮ್ಮಂತಹ ಪ್ರೇಕ್ಷಕರನ್ನು ಅಥವಾ ಅಭಿಮಾನಿಗಳನ್ನು ಗಳಿಸಿದ್ದೇನೆ ಎನ್ನುವುದೇ ನನಗೆ ಹೆಮ್ಮೆಯ ವಿಷಯ. ಕಳೆದ ವರ್ಷ ಯಕ್ಷಸಿರಿ ಪ್ರಶಸ್ತಿ ನನ್ನ ಪಾಲಿಗೆ ಬಂತು. ನನಗೆ ಬಹಳಷ್ಟು ಸಂತೋಷ ಅಂತ ಹೇಳಿದ್ರೆ, 57 ವರ್ಷ ನೀವು ರಂಗದಲ್ಲಿ ಏನು ಮಾಡಿದ್ದೀರಿ ಅಂತ ಕೇಳಿದ್ರೆ, ನನ್ನನ್ನು ಗುರುತಿಸಿ ಸರ್ಕಾರ ಯಕ್ಷಸಿರಿ ಪ್ರಶಸ್ತಿ ಕೊಟ್ಟಿದೆ ಅಂತ ಹೇಳಿಕೊಳ್ಳೋದಕ್ಕೆ ತೊಂದರೆ ಇಲ್ಲಲ್ಲ, ಅದು ಸಂತೋಷದ ವಿಚಾರ. ಹಾಗೆ ಹಲವಾರು ಮೇಳಗಳಲ್ಲಿ ತಿರುಗಾಟ ಮಾಡಿದ ನಾನು ಇನ್ನು ನಮ್ಮಿಂದ ದೂರ ಪ್ರಯಾಣ ಮಾಡಲಿಕ್ಕೋ ಅಥವಾ ಇಡೀ ರಾತ್ರಿ ನಿದ್ದೆ ಬಿಡಲಿಕ್ಕೋ ಆಗುದಿಲ್ಲ ಅಂತ ಯಕ್ಷಗಾನವನ್ನೇ ಕೈದು ಮಾಡಬೇಕು ಅಂತ ಮನೆ ಬದಿ ಸೇರಿದವ ನಾನು. ಆದರೆ ಒಕ್ಕೋಡಿ ರಂಜಿತ್ ಶೆಟ್ಟರು ತಾನೊಂದು ಮೇಳ ಮಾಡ್ತೇನೆ, ನೀವು ನಮ್ಮ ಮೇಳದಲ್ಲಿ ಇದ್ದರೆ ಸಾಕು, ಹುಡುಗರು ಮಕ್ಕಳಿಗೆಲ್ಲ ನಿಮ್ಮಲ್ಲಿರುವ ವಿಚಾರಗಳನ್ನು ಹೇಳಿಕೊಂಡು ನಮಗೂ ಹೊಸ ಮೇಳ ಕಟ್ಟುವುದರಿಂದ ಸ್ವಲ್ಪ ಅದರ ಬಗ್ಗೆ ಹೇಳಿಕೊಟ್ಟು ನಮ್ಮನ್ನು ನಡೆಸಿ ಅಂತ ಹೇಳಿದ್ರಿಂದ, ಯಾವ ಕಲಾವಿದನಾಗಲಿ ಮೌಲ್ಯ ಗುಂಪಾದರೆ ಅವನನ್ನು ಕೇಳುವವರಿಲ್ಲ, ಹೇಳುವವರು ಇಲ್ಲ. ಆದರೆ ಯಕ್ಷಗಾನವನ್ನ ಅಂದ್ರೆ ಮೇಳ ಮಾಡುವುದಕ್ಕೆ ಯಾಕೆ ಮನಸ್ಸು ಮಾಡಿದ್ರು ಎನ್ನುವುದು ಈಗ ನಮಗೆ ಅರ್ಥ ಆಗ್ತಾ ಉಂಟು. ಹಲವಾರು ಕೆಲಸಗಾರರಿಗಾಗಲಿ ಕಲಾವಿದರಿಗಾಗಲಿ ತಾನೊಂದು ಊಟಕ್ಕೂ ಸಂಬಳಕ್ಕೂ ವ್ಯವಸ್ಥೆ ಮಾಡಬೇಕು, ನನಗೇನು ಉಳಿಯುವುದು ಬೇಡ ಎನ್ನುವುದೇ ಅವರ ಭಾವನೆ. ಆದ್ರಿಂದ ಮಳೆಗಾಲದಲ್ಲಿ ಸಾಧಾರಣ 80 ಆಟ ಆದವರೆಗೆ 6 ತಿಂಗಳು ಆಟವನ್ನು ಹುಡುಕಿ ಮಾಡಿ ನಮ್ಮೆಲ್ಲವರನ್ನ ಪಡೆಯುತ್ತಿರುವ ಅವರಿಗೂ ದೇವರು ಒಳ್ಳೆ ಮಾಡಲಿ ಅಂತ ನನ್ನ ಅನಿಸಿಕೆ. ಇವತ್ತು ಸನ್ಮಾನ ಮಾಡಿದಂತಹ ಗಣ್ಯಾತಿ ಗಣ್ಯರಿಗೂ ನೋಡ್ಲಿಕ್ಕೆ ಬಂದ ನಿಮ್ಮೆಲ್ಲವರಿಗೂ ನಮ್ಮ ಹಟ್ಟಿಯ ಗಡಿ ಮಹಾಗಣಪತಿಯು ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತನ್ನು, ಮಾನಸಿಕ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.
ಧನ್ಯವಾದಗಳು ಸರ್. ಮುಂದೆ ನಮ್ಮೊಂದಿಗೆ ರಂಜಿತ್ ಕುಮಾರ್ ಅವರು ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಪ್ರಥಮತಃ ಹಟ್ಟಿಯಂಗಡಿ ಸಿದ್ಧಿವಿನಾಯಕನಿಗೆ ವಂದಿಸ್ತಾ, ನನಗೆ ರಂಗಸ್ಥಳ ಟ್ರಸ್ಟ್ ಮಂಗಳೂರು ಬಹಳಷ್ಟು ವರ್ಷಗಳಿಂದ ಪರಿಚಯ. ಅಲ್ಲಿನ ಸದಸ್ಯರು ಸಹ ನನಗೆ ಯಕ್ಷಗಾನಿಯ ನೆಲೆಯಲ್ಲಿ ಆತ್ಮೀಯರು. ನಾನು ಹುಟ್ಟಿದ ಊರು ಕುಂದಾಪುರ, ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿದ ಊರು ಮಂಗಳೂರು. ಇಲ್ಲಿ 2 ವರ್ಷ ನಾನು ಪಣಾಜಿಯಲ್ಲಿ ಕಲಿತವನು. ಕರುಣಾಕರ ನಾನು ಒಟ್ಟಿಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದವರು, ನನ್ನ ಹಿರಿಯ ಸಹಪಾಠಿಯವರು. ಜೊತೆಗೆ ಇಲ್ಲಿರುವ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ನನಗೆ ಬಹಳಷ್ಟು ಪರಿಚಿತರು. ಶಾಂತರಾಮ್ ಶೆಟ್ಟರ್ ಇರ್ಬೋದು, SS ನಾಯಕರು, ದಿನೇಶ್ ಪೈಗಳು, ಮತ್ತು ಅಣ್ಣಯ್ಯ ಕುಲಾಲ್ರು ನಾನು ಪರಿಚಯ ಇದೆ, ಕೇಳಿದ್ದೇನೆ. ಈಗ ಗೊತ್ತಾಯಿತು ನನ್ನ ಊರಿನ ಸಂಬಂಧದವರು ಅಂತ. ನನ್ನ ಮನೆಯ ಪಕ್ಕದವರು ಈಗ ಹೇಳಿದ್ರು ಅವರು. ನಾವು ಅವ್ರ ಕುಲಾಲ್ರಾದ್ರು ನಾನು ಬಂಟ್ ಫ್ಯಾಮಿಲಿಯಲ್ಲಿ ಇದ್ರೂ ಸಹ ನಮ್ಮ ನೇಬರ್ ಆಗಿ, ನಮ್ಮ ಮನೆಯವರ ಹಾಗೆ ಇದ್ದವರು ಅವರ ತಂದೆ ಮನೆಯವರು ಅನ್ನೋದನ್ನು ಹೇಳಿ ಬಹಳ ಸಂತೋಷ ಆಯಿತು. ಹಿರಿಯ ಕಲಾವಿದರಾದ ಹಳ್ಳಾಡಿಯವ್ರ ಜೊತೆಗೆ ನನ್ನನ್ನು ಗುರುತಿಸಿದ್ರಿ. ಹೂವಿನ ಜೊತೆಗೆ ನಾರು ಸಹ ದೇವರ ಮುಡಿಗೆ ಹೋಯ್ತಂತೆ. ಹೂವಿನ ಜೊತೆಗೆ ಮುಳ್ಳು ಇರ್ತದೆ, ಅದು ಮುಳ್ಳು ಚುಚ್ಚುತ್ತಾ ಇರ್ತದೆ. ನಾನು ಕೆಲವು ಸಲ ಚುಚ್ಚಿರ್ಬೋದು ನನ್ನವರಿಗೆ. ನನ್ನನ್ನು ಸಹ ದೇವರ ಮುಡಿಗೆ ಏರಿಸುವ ಕೆಲಸವನ್ನು ಮಾಡಿದ್ರಿ. ಹಳ್ಳಾಡಿಯವರ ಸಾಧನೆ ಮುಂದೆ ನಾನು ಬಹಳ ಸಣ್ಣವನು. ಅವರು ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ರೀತಿಯ ವಿಶೇಷವಾದ ಹಾಸ್ಯವನ್ನ ಮತ್ತೆ ತನ್ನದೇ ಆದ ತನವನ್ನ ಉಳಿಸಿಕೊಂಡು ರಂಗದಲ್ಲಿ ಬೆಳೆದು ಬಂದವರು. ನಾನು ಯೋಚನೆ ಮಾಡುವುದು, ಎಷ್ಟೋ ಬಾರಿ ಹಳ್ಳಾಡಿಯವರಿಗೆ ಅವ್ರಿಗೆ ಈಗಾಗಲೇ ಸಿಕ್ಕಿದ ಪುರಸ್ಕಾರಕ್ಕಿಂತ ಅದೆಷ್ಟು ದೊಡ್ಡ ಪುರಸ್ಕಾರ ಸಿಗಬೇಕಿತ್ತು ಅಂತ ನಮ್ಮ ಸರ್ಕಾರ ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ವೋ, ಅಥವಾ ಅದರಷ್ಟಿಗೆ ಬೀಳುವ ಹಾಗೆ ಅವ್ರು ಕಾಣಲಿಲ್ವೋ ಗೊತ್ತಿಲ್ಲ. ಅವ್ರು ಇರುವುದೇ ಹಾಗೆ. ಅವ್ರು ಯಾರಾದರೂ ಅಂಗಲಾಚಿ ಅಥವಾ ನನಗೆ ಬೇಕು ಅಂತ ಕೇಳಿದವರಲ್ಲ. ಇವತ್ತಿಗೂ ಸಹ ನನ್ನ ಮೇಳದಲ್ಲಿ 4 ವರ್ಷದಿಂದ ಇದ್ದಾರೆ. 7 ವರ್ಷ ಆಯಿತು ಮೇಳ ಕಟ್ಟಿ. 4 ವರ್ಷದ ಪರ್ಯಂತವೂ ದುಡಿಮೆಯ ವಿಭಾಗದಲ್ಲಿಯೂ ಸಹ ಅದು ಹೇಳಬಾರ್ದು, ಇಂತಿಷ್ಟೇ ಕೊಡಿ, ಹೀಗೆ ಮಾಡಿ, ಹೀಗೆ ಇರಬೇಕು ಅಂತ ಅವ್ರು ಹೇಳಿದವರಲ್ಲ. ರಂಗದಲ್ಲಿ ನನಗೆ ಹೀಗೆ ಬೇಕು ಅಂತ ಹೇಳಿದವರು. ಒಬ್ಬ ಒಳ್ಳೆಯ ಕಲಾವಿದನ ಭಾವನೆ ಅವರು, ರಂಗದಲ್ಲಿ ನನಗೆ ಹೀಗೆ ಬೇಕು. ಅಂತಹ ಹಳ್ಳಾಡಿಯವರನ್ನು ಗುರುತಿಸಿದ್ದು ನನಗೆ ಬಹಳ ಸಂತೋಷ ಆಯಿತು. ನಮ್ಮ ರಂಗಸ್ಥಳದಲ್ಲಿ ಹಟ್ಟಿಯಂಗಡಿ ಕ್ಷೇತ್ರದ ಮೊದಲ ಆಟ ಇದು. ರಂಗಸ್ಥಳ ನಮ್ಮ ಮಂಗಳೂರಿನ ವ್ಯಾಪ್ತಿಯೊಳಗೆ ಬಂದದ್ದು ಮೊದಲ ಬಾರಿಗೆ. ಬಹಳ ಸಣ್ಣ ಪ್ರಮಾಣದ ಅತ್ಯುತ್ಕೃಷ್ಟ ಕಲಾವಿದರನ್ನು ಹೊಂದಿದ್ದೇವೆ. ಅಂದ್ರೆ ನಮ್ಮಲ್ಲಿ ಹೆಚ್ಚಿನ ಜನರು ಇರುವವರು ಪದವೀಧರರು, ಹೈಯರ್ ಎಜುಕೇಶನ್ ಇದ್ದವರು. ಹಾಗೆ ನಮ್ಮೊಂದಿಗೆ ಸೇರ್ಕೊಂಡು ಈ ಮೇಳ ಕಟ್ಟುವ ಉದ್ದೇಶವೂ ಸಹ ಒಂದೆರಡು ಮಾತಲ್ಲಿ ಮುಗಿಸ್ತೇನೆ. ಮೇಳವನ್ನು ಮಾಡಬೇಕು, ಒಂದು ಮೇಳದ ಯಜಮಾನ ಆಗಬೇಕು ಅನ್ನುವ ಯಾವ ಯೋಚನೆಯೂ ಪೂರ್ವಾಲೋಚನೆಯೂ ಇಲ್ಲದೆ ಕೇವಲ ತಮಾಷೆಗೆ ಮಾತುಕತೆ ಆದದ್ದು ಹಟ್ಟಿಯಂಗಡಿ ಕ್ಷೇತ್ರಕ್ಕೆ ಹೋಯ್ತು. ಅದು ಮೇಳ ಮಾಡಬೇಕು ಅಂತ ಧರ್ಮದರ್ಶಿಗಳು ಸಹ, ಹಿಂದಿನ ಧರ್ಮದರ್ಶಿಗಳು ರಾಮಚಂದ್ರ ಭಟ್ರ ಆಗ ಇದ್ರು, ಅವರು ಸಹ ಮೇಳ ಕಟ್ಟಬೇಕು ಅನ್ನೋ ಉತ್ಸಾಹದಲ್ಲಿರುವಾಗ ನನ್ನಂತ ಒಬ್ಬ ಕಾಲೇಜಿನಲ್ಲಿ ಪಾಠ ಮಾಡುವ ವ್ಯಕ್ತಿ ಮೇಳ ಕಟ್ತೇನೆ ಅಂದಾಗ ಬಹಳ ಖುಷಿಯಿಂದ ಒಪ್ಕೊಂಡ್ರು. ಕಡೆಗೆ ನೀನು ಬೇಡ ಇದು ಅಂತ ಹೇಳಿ. ಮೊದಲಿಗೆ ಸಂತೋಷ ಆಯ್ತು ಅವರಿಗೆ, ಯಾಕಂದ್ರೆ ಅವರಿಗೂ ಒಂದು ಒಳಗೆ ಆಸೆ ಇತ್ತು. ಆಮೇಲೆ ಅವರಿಗೆ ಮೇಳದ ವ್ಯವಹಾರಗಳು ಅಥವಾ ಮೇಳದ ಸಂಪೂರ್ಣ ಆಯಾಮಗಳು ಗೊತ್ತಾದ ಮೇಲೆ ಡಾಕ್ಟರ್ ಶಾಂತರಾಮ್ ಅವರು ಮತ್ತೆ ಧರ್ಮದರ್ಶಿಗಳು, ನಮ್ಮ ಕಾಲೇಜಿನವರೆಲ್ಲ ಸೇರ್ಕೊಂಡು ನಿನಗೊಂದು ಇದು ಬೇಡ ಮಾರೆ, ಮತ್ತೆ ನೀನು ಕಾಲೇಜು ಬಿಟ್ಬಿಡ್ತಿ ಅಂತ ಹೇಳಿ ಅವರಿಗೆ ಅದು ತಲೆ ಬಿಸಿ ಆದ. ಏನೋ ಒಂದು ರೀತಿಯಲ್ಲಿ ಹಟ್ಟಿಯಂಗಡಿ ಗಣಪತಿಯ ಕೃಪೆಯಿಂದ ಮೇಳ ಕಟ್ಟಿದೆ ಅನ್ನೋದಕ್ಕಿಂತ ದೇವರು ಕಟ್ಟಿಸಿಕೊಂಡಿದ್ದಾನೆ. ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾನೆ. ಇದು ಎಲ್ಲಿವರೆಗೆ ಮಾಡಿಸ್ತಾನೋ ಗೊತ್ತಿಲ್ಲ. ನನ್ನ ಪರಿಶ್ರಮ ಅನ್ನೋದಕ್ಕಿಂತ ದೇವರ ಆಶೀರ್ವಾದದಿಂದ ಇವತ್ತು ನಾನು ಕಾಲೇಜಿನಲ್ಲಿ ಒಬ್ಬ ಉಪನ್ಯಾಸಕನಾಗಿ ಮಾತ್ರ ಇದ್ದಿದ್ದರೆ ನನ್ನ 10-15 ಸಾವಿರ ವಿದ್ಯಾರ್ಥಿಗಳು, ಅವರಿಗಷ್ಟೇ ನಾನು ಪರಿಚಿತನಾಗಿರ್ತಾ ಇದ್ದೆ 15 ವರ್ಷ ಸರ್ವಿಸ್ನಲ್ಲಿ. ಆದರೆ ಇವತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಬೆಂಗಳೂರು, ಮುಂಬೈ, ಉತ್ತರ ಕರ್ನಾಟಕ, ಬೇರೆ ಬೇರೆ ಭಾಗಗಳಲ್ಲಿ ಮಳೆಗಾಲದ ಸಂಪೂರ್ಣ ಅವಧಿಯಲ್ಲಿ ಒಟ್ಟು 80 ಪ್ರದರ್ಶನಗಳನ್ನು ನಾವು ಕೊಟ್ಟಿದ್ದೇವೆ. ಇದರಿಂದಾಗಿ ಯಕ್ಷಗಾನ ವಲಯದಲ್ಲಿ ನಾನೊಬ್ಬ ನನ್ನ ಹೆಸರನ್ನ ಗುರುತಿಸಿಕೊಳ್ಳುವ ಹಾಗಾಗಿದೆ. ಮತ್ತೇನು ನಾನು ಕೊಟ್ಟ ಕೊಡುಗೆ ಏನಿಲ್ಲ. ನಮ್ಮ
SL ನಾಯ್ಕರು ನನಗೆ ಬಹಳ ಖುಷಿ. ಅವರ ಯಕ್ಷಗಾನದ ಬಗ್ಗೆ ಏನಾದರೂ ಫೋನ್ ಮಾಡಿ ಹೇಳಿದ್ರು ನಾನಿದ್ದೇನೆ ಅಂತ ಹೇಳ್ಬೋದು. ನನಗೆ ಮಾತ್ರ ಅಲ್ಲ, ನಾನು ಹೇಳುವ ನನಗೇನೋ ಕೊಟ್ಟಿದ್ದಾರೆ, ಏನೋ ಮಾಡಿದ್ದಾರೆ ಅನ್ನೋ ಹಿನ್ನೆಲೆ ಅಲ್ಲ. ಯಕ್ಷಗಾನ ಕಲಾವಿದರು ಯಾರೇ ಅವರನ್ನು ಸಂಪರ್ಕ ಮಾಡಿದ್ರು, ಏನೇ ಸಮಸ್ಯೆಯಲ್ಲಿದ್ರು ನಾನಿದ್ದೇನೆ ಅಂತ ಹೇಳೋದು. SS ನಾಯ್ಕರನ್ನು ಕೇಳಿದ್ದೆ, ಅವ್ರ ಬಗ್ಗೆ ಹೆಚ್ಚು ಆತ್ಮೀಯತೆ ಇಲ್ಲ. ಇವರ ಬಗ್ಗೆ ದೂರವಾಣಿಯಲ್ಲಿ ಯಾವತ್ತೂ ಸಹ ನಾನು ಮಾತಾಡ್ತಾ ಇರ್ತೇನೆ, ಚರ್ಚೆ ಮಾಡ್ತೇನೆ. ನಾನು ಸಣ್ಣವನಾಗಿ ಮೇಳ ಕಟ್ಟುವ ನೆಲೆಯಲ್ಲಿ ನನಗೆ ಅನೇಕ ಮಾರ್ಗದರ್ಶನಗಳು ಬೇಕಾಗ್ತದೆ. ಶಾಂತರಾಮ್ ಶೆಟ್ಟಿ ಅವ್ರ ಬಗ್ಗೆ ಕೇಳಿದ್ದೇನೆ, ಅಣ್ಣಯ್ಯ ಕುಲಾಲ್ರನ್ನು ಕೇಳಿದ್ದೇನೆ, ನಮ್ಮ ಊರವರು ಎಲ್ಲರೂ ಒಂದಾಗಿ ಒಂದು ಕೆಲಸವನ್ನು ಮಾಡಿದ್ದೀರಿ. ಕರುಣಾಕರ್ ಬಳಕೂರು ನನ್ನ ಆತ್ಮೀಯ ಸ್ನೇಹಿತ, ಅವನ ಬಗ್ಗೆ ಹೇಳಬೇಕಾದಿಲ್ಲ. ಕಾಲೇಜಿನ ಅವಧಿಯಲ್ಲೇ ಬಹಳ ಚುರುಕಿನ ವಿದ್ಯಾರ್ಥಿಯಾಗಿದ್ದು, ನಾನು ಸಹ ಹಿರಿಯ ವಿದ್ಯಾರ್ಥಿ ಅವರಿಗೆ. ಅಂತಹ ವಿದ್ಯಾರ್ಥಿ ಇವತ್ತು ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಯಕ್ಷಗಾನ ವೇಷವನ್ನು ಸಹ ಮಾಡ್ತಾರೆ ಅವರು. ಇಲ್ಲಿ ಒಂದು ಬಡಗುತಿಟ್ಟಿನ ಯಕ್ಷಗಾನವನ್ನು ಮಾಡಬೇಕು, ಅದಕ್ಕಿಂತ ಹೆಚ್ಚು ನನ್ನ ಸ್ನೇಹಿತ ಒಬ್ಬ ಮೇಳವನ್ನು ಕಟ್ಟಿದ್ದಾನೆ. ಆ ಮೇಳವನ್ನು ಕರೆಸಿ ಪ್ರದರ್ಶನ ನಮ್ಮ ಭಾಗದ ಜನರಿಗೆ ತೋರಿಸಬೇಕು ಅನ್ನುವ ಅವರ ಅದಮ್ಯವಾದ ಉತ್ಸಾಹಕ್ಕೆ ಕಟ್ಟಿಯಂಗಡಿ ಗಣಪತಿ ಅವರಿಗೆ ಇನ್ನಷ್ಟು ಉತ್ಸಾಹವನ್ನು ಕೊಡಲಿ, ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಮತ್ತಷ್ಟು ಯಕ್ಷಗಾನ ಸೇವೆ, ನಮ್ಮ ಮೇಳ ಈ ಭಾಗಕ್ಕೆ ನಿರಂತರವಾಗಿ ಬರುವ ಹಾಗಾಗಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಮೇಳದ ಪ್ರೋತ್ಸಾಹ ಈ ಭಾಗದಲ್ಲಿ ಇನ್ನಷ್ಟು ಜಾಸ್ತಿ ಆಗಲಿ ಅಂತ ಆಶಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ರಂಜಿತ್ ಅವರೇ. ಈ ಕಾರ್ಯಕ್ರಮ ನಾನು ಮಾಡಿದ್ದೇನೆ ಅಥವಾ ನಾವು ಮಾಡಿದ್ದೇವೆ ಅನ್ನೋದಕ್ಕಿಂತ ಇದರ ಹಿಂದೆ ಬಹಳಷ್ಟು ಮಂದಿಯ ಮಹನೀಯರು ಕೊಡುಗೆ ಕೊಟ್ಟಿದ್ದಾರೆ. ಪ್ರಾಯೋಜಕರಾಗಿ ಕರ್ನಾಟಕ ಬ್ಯಾಂಕ್ ಅವರು, ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತು ರಂಗಸ್ಥಳ ಮಂಗಳೂರು ಹಾಗೂ ಇಲ್ಲಿ ಕುಳಿತವರು ತುಂಬಾ ಮಂದಿ ಇದ್ದಾರೆ. ಕಲಾಭಿಮಾನಿಗಳು ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಅವರೆಲ್ಲರನ್ನ ಕೂಡ ನಾನು ನೆನಪಿಸಿಕೊಳ್ತೇನೆ, ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಅವ್ರ ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಗಣೇಶ್ ಸರ್ ಅವರು, ಯಾಕಂದ್ರೆ ಈ ದೇವಸ್ಥಾನದ ಈ ಹಾಲ್ ಅನ್ನು ಫ್ರೀ ಆಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ಮಂಗಳೂರಲ್ಲಿ ಒಂದು ಹಾಲ್ ಸಿಗಬೇಕಿದ್ರೆ 50,000 ಬಾಡಿಗೆ, ಒಳ್ಳೆ ಹಾಲ್ ಬೇಕಾದ್ರೆ ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ಯಕ್ಷಗಾನಕ್ಕೋಸ್ಕರ ಮೇಲೆ ಇರುವಂತ ಪ್ರೀತಿಗಾಗಿ ಅವರಿಗೆ ಹಾಗೂ ನನಗೆ ಬಹಳಷ್ಟು ಮಂದಿ ಬೇರೆ ಬೇರೆ ರೀತಿಯಲ್ಲಿ ಧನ ಸಹಾಯವನ್ನು ಮಾಡಿದ್ದಾರೆ. ಯಾಕಂದ್ರೆ ಏನ್ ಹಣ ಮಾಡಿದ್ದೀರಿ, ನಾನು ಈ ಹಣವನ್ನ ಯಾವುದೇ ಕಾರಣಕ್ಕೂ ಬೇರೆ ರೀತಿಗೆ ಖರ್ಚು ಮಾಡೋದು ಯಕ್ಷಗಾನಕ್ಕೆ ಮಾತ್ರ ಸೀಮಿತ ಇರ್ತದೆ. ನನಗೆ ಹೆದರಿಕೆ ಇತ್ತು, ಹಣದ ಬಗ್ಗೆ ಚಿಂತೆ ಇರಲಿಲ್ಲ. ಹಣ ನನ್ನ ಕಿಸಿಯಿಂದ ನಾನು ಖರ್ಚು ಮಾಡ್ತೇನೆ ಅಂತ ಧೈರ್ಯ ಇರ್ತದೆ. ಆ ಜನ ಇಲ್ಲಿಂದ ನನ್ನ ನಿರೀಕ್ಷೆಗಿಂತ ನೀವೆಲ್ಲ ನಿರೀಕ್ಷೆ ಸುಳ್ಳು ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಯಾಕಂದ್ರೆ ದೇವರ ಕಥೆ ಇರಬೇಕಿದೆ. ಒಳ್ಳೆ ಕಲಾವಿದನ್ನು ಕರೆಸಿದ್ದೇನೆ, ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ, ಪ್ರೇಕ್ಷಕರು ಬರ್ತಾ ಇದ್ರೆ ಎಂತ ಆಟ ಮಾಡಿದ್ದೆ ಮಾರಲ್ಲಿ, ಸುಮ್ಮನೆ ಕರೆಸಿ ಅಲ್ಲಿ ಇಲ್ಲಿ ಮಂಗಳಾರತಿ ಹಾಕೊಂಡು ಅಂದ್ಕೊಂಡಿದ್ದೆ. ಬಟ್ ಒಳ್ಳೆ ರೀತಿಯಲ್ಲಿ ಆಟ ಆಗಿದೆ, ಬಹಳ ಖುಷಿಯಾಗಿದೆ. ನಿಮ್ಗೆಲ್ಲರಿಗೂ ಕೂಡ ನೀವು ಬಂದಿದ್ದಕ್ಕೆ, ಯಾಕಂದ್ರೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಿ ನಮಗೋಸ್ಕರ, ನಿಮಗೂ ಕೂಡ ಅನಂತ ಧನ್ಯವಾದ ಹೇಳ್ತಾ, ವೇದಿಕೆ ಮೇಲಿರುವ ಗಣ್ಯರು ಕೂಡ ಬಹಳ ರೀತಿ ನಮಗೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಮೊದಲೊಮ್ಮೆ ಧನ್ಯವಾದವನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಯಕ್ಷಗಾನ ಗೆಲ್ಲೆ.